ಚೀನಾ ದೇಶವು ಪ್ರಪಂಚದಲ್ಲಿ ಅತಿ ಹೆಚ್ಚು ಆಪಲ್ ಬೆಳೆಯುವ ಮತ್ತು ರಫ್ತು ಮಾಡುವ ದೇಶವಾಗಿದೆ. ಜಾಗತಿಕವಾಗಿ ಸೇಬು ರಫ್ತಿನ ಅರ್ಧಕರ್ಧ ಚೀನಾದಾಗಿದೆ. ಇಲ್ಲಿನ ಪ್ಯೂಜಿ, ಗಾಲಾ, ಕಾಂಗ್ವನ್, ಗೋಲ್ಡ್ ಮೊದಲಾದ ಆಪಲ್ಗಳು ಪ್ರಸಿದ್ಧವಿದೆ. ಶಾಂಡಾಂಗ್, ಶಾಂಗ್ಸಿ, ಹೆನಾನ್ ಸೇಬು ತೋಟಗಳ ಪ್ರಾಂತ್ಯಗಳಾಗಿವೆ. ಜಗತ್ತಿನ ಮೊದಲ 5 ಸ್ಥಾನಗಳಲ್ಲಿ ಇರುವ ಸೇಬು ಬೆಳೆಯುವ ದೇಶಗಳು ಮತ್ತು ಅವು ಬೆಳೆಯುವ ಪ್ರಮಾಣ ಮುಂದಿನಂತಿದೆ. ಚೀನಾ 4.8 ಕೋಟಿ ಟನ್, ಟರ್ಕಿ 48 ಲಕ್ಷ ಟನ್, ಯುಎಸ್ಎ 44 ಲಕ್ಷ ಟನ್, ಪೋಲೆಂಡ್ 42 ಲಕ್ಷ ಟನ್, ಭಾರತ 25 ಲಕ್ಷ ಟನ್. ಯಾವ ಲೇಟ್ ಆಗಿ పోయి ఈ ఫర్నిచర్ ఇంక మస్తు ఇష్టాన్ని ఇల్లడిపోతాం పోయి బాబా లేదా మస్తు ಖುಷಿ ಆಗ್ಬಿಡು ಬಾಬಾ ಕುಲ್ಲರ್ನ ಬಿಡ್ಸೋದಿಚ್ಚಿಗೆ ಅಂದ್ ಕೈತಲ್ ಇಲ್ಲಡ್ ಮಾತಾಡಲ್ಲ ವೀಕಿದೆ ಫರ್ನಿಚರ್ ಉಂಡು ಈರಿಂಗ ದಾಲ್ ದೆತ್ಕೋರ್ಬಿನೆಜಿ ಪೋಲೇರ್ ಬೇಬಿ ಯಬಾ ವೀಕೆ